ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಾರ್ ಪಾರ್ಕಿಂಗ್ ಇದ್ದೇ ಇರುತ್ತೆ. ಆದರೆ ಈ ಮನೆಯಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ನೋಡ್ತಿರ್ಬೋದು, ಕಾರ್ ಪಾರ್ಕಿಂಗ್ನ ಡಿಫ್ರೆಂಟಾಗೆ ಮಾಡಿದ್ದಾರೆ. ಹಾಗೆಯೇ ರೋಪ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಮಧ್ಯದಲ್ಲಿ ಯಾವ ಪಿಲ್ಲರ್ಗಳು ಅಡ್ಡ ಇಲ್ಲ, ಕಂಬಗಳಾಗಲಿ ಯಾವುದೂ ಅಡ್ಡ ಇಲ್ಲ. ಸೊ ಇದರಿಂದ ಇನ್ನೂ ಒಂದು ಗಾಡಿನ ಎಕ್ಸ್ಟ್ರಾ ನಿಲ್ಲಿಸ್ಬೋದು. ಹಾಗೆಯೇ ಕಾರ್ನ ಕಾಂಪೌಂಡ್ ಒಳಗಡೆ ತಿರ್ಗಿಸ್ಕೊಬೋದು. ಕಾರ್ ನಿಲ್ಲಿಸೋದಕ್ಕೆ ಮನೆ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಇರಲೇಬೇಕು. ತುಂಬಾ ಚಿಕ್ಕದಾದ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಇವರು ಮಾಡಿರುವ ರೀತಿಯಲ್ಲಿ ಮಾಡಿಕೊಂಡ್ರೆ ಕಾರ್ ನಿಲ್ಲಿಸೋಕೆ ಮತ್ತು ಅದನ್ನ ರಿವರ್ಸ್ ತೆಗೆದುಕೊಳ್ಳೋಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ರೋಪ್ ಅನ್ನ ಬಳಸಿ ಪಾರ್ಕಿಂಗ್ಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ನಿಮ್ಮ ಮನೆ ಮುಂದೆ ಜಾಗ ಕಡಿಮೆ ಇದ್ರೆ ನೀವು ಪಿಲ್ಲರ್ ಹಾಕದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಬಹುದು. ಇರೋ ಅಷ್ಟೋ ಇಷ್ಟೋ ಸೈಟ್ ನಲ್ಲಿ ಮನೆ ಕಟ್ಟಿ ಮನೆ ಮುಂದೆ ಪಾರ್ಕ್ ಕೂಡ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಜಾತಿಯ ಹೂಗಳನ್ನ ಬೆಳೆಸಿದ್ದಾರೆ. ಸಿಮೆಂಟ್ ನಲ್ಲಿ ತಯಾರು ಮಾಡಿರೋ ಮರಗಳ ಬುಡಗಳನ್ನ ಮಾಡಲಾಗಿದೆ. ಈ ಮನೆಯ 1 ಇಂಚು ನೀರು ವ್ಯರ್ಥ ಆಗದಂತೆ ಅದರ ಸದುಪಯೋಗವನ್ನ ಮಾಡಿಕೊಂಡಿದ್ದಾರೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನ ಮಾಡಿ ಆ ನೀರನ್ನ ಮನೆಯ ಕೆಲಸಕ್ಕೆ, ಗಾರ್ಡನ್ಗಳಿಗೆ ಬಳಸ್ತಾರೆ. ನೀರಿನ ಮರುಬಳಕೆ ಈ ಮನೆಯಲ್ಲಿ ಸರಾಗವಾಗಿ ನಡೆಯುತ್ತೆ. ಇಷ್ಟೇ ಅಲ್ಲದೆ ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳೆಸುತ್ತಾರೆ. ಜೇನನ್ನು ಸಾಕಿ ಅದರಿಂದ ಅನುಕೂಲವನ್ನ ಪಡೆದುಕೊಳ್ತಾರೆ. ಇದರ ಜೊತೆ 3 ನಾಯಿಗಳನ್ನು ಕೂಡ ಸಾಕಿಕೊಂಡಿದ್ದಾರೆ. ಕಡಿಮೆ ಸೈಟ್ನಲ್ಲಿ ಲೋಕಲ್ನಲ್ಲಿ ಸಿಗುವ ವಸ್ತುಗಳನ್ನ ಬಳಸಿಕೊಂಡು ಹೀಗೂ ಮನೆ ಕಟ್ಟಬಹುದು ಅಂತ ತೋರಿಸಿದ್ದಾರೆ. ನಿಮ್ಗೆ ಮನೆ ಕಟ್ಟೋ ಪ್ಲಾನ್ ಇದ್ರೆ 1-2 ಟಿಪ್ಸ್ ಗಳನ್ನ ಇದರಿಂದ ಖಂಡಿತ ತೆಗೆದುಕೊಳ್ಬಹುದು. ಅದಕ್ಕೂ ಮುನ್ನ ಈ ಸ್ವೀಟ್ ಹೋಮ್ ನಲ್ಲಿ ಇರೋರ ಬಗ್ಗೆ ನೀವು ತಿಳ್ಕೊಳ್ಬೇಕಾ? ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ದಿನೇಶ್. ಓಕೆ ಸರ್, ಇವತ್ತು ನಿಮ್ಮ ಮನೇನ ನೋಡ್ಕೊಂಬಂದ್ವಿ ನಾವು. ಹಾಗೇನೆ ನೀವು ನಿಮ್ಮ ಮನೆ ಬಗ್ಗೆ ಹೇಳೋದಾದರೆ ಏನೇನು ಹೇಳ್ತೀರಾ? ನಾನು ಮನೆ ಹೆಚ್ಚು ಕಡಿಮೆ 2009 ಕನ್ಸ್ಟ್ರಕ್ಷನ್ ಮಾಡಿ ಹೌಸ್ ಇದು. ಆಲ್ರೆಡಿ 7 ವರ್ಷ ಆಯಿತು. ಇವಳು ನನ್ನ ಮಿಸ್ಸಸ್ಸು ಸೌಮ್ಯ, ಮಗ ಅವಳು ನಿಧಿ ನನ್ನ ಮಗಳು, ಅವ್ರು ನಮ್ಮ ರವಿಚಂದ್ರ ನನ್ನ ಫ್ರೆಂಡ್ ಮಗಳು. ಹಾಗೂ ಇದು ಸಣ್ಣ ಸೈಟಲ್ಲಿ 27/50 ಆ ಥರ ಸೈಟನ್ನು 1.5 ಸೈಟಲ್ಲಿ ಕಟ್ಟಿರುವಂಥ ಮನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಈ ಮನೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆಯೇ ಚಿಕ್ಕದಾಗಿರೋ ಜಾಗದಲ್ಲಿ ಯಾವ ರೀತಿ ತುಂಬ ಚೆನ್ನಾಗಿ ಮನೆ ಕಟ್ಬೋದು ಅಂತ ಈ ಮನೆ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಹಾಗೆಯೇ ಈ ಮನೆಯಿಂದ ಹಲವಾರು ಪ್ಲ್ಯಾನ್ಗಳು ಕೂಡ ನಿಮಗೂ ಕೂಡ ಬಂದಿದೆ, ನೀವು ಕೂಡ ಉಪಯೋಗಿಸ್ಕೊಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.